ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲಿನ ಮಾತ ಮೋಕೆಡೆದುಕೊಂಡು ಹೊಸಕುರಲ್ದ ಇನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಶಾಂತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತಗೊಳ್ಳ ಪಡೆಯಿನ ತೊಕ್ಕೋಟು ಬಬ್ಬುಕಟ್ಟದ ಹಿರಾ ಕಾಲೇಜು ದಿವಂಗತ ಮೊಹಮ್ಮದ್ ಸಿರಾಜುಲ್ ಹಸನ್ ಮೆಮೋರಿಯಲ್ ಹೊಸ ಸಭಾಂಗಣದ ಉದಿಪನ ಲೇಸನ್ ಸೋಮವಾರ ಕಾಂಡೆ ನಡಪಾಯಿರು. ಶಾಂತಿ ಎಜುಕೇಷನ್ ಟ್ರಸ್ಟ್ ಆಡಳಿತದ ತೊಕ್ಕೋಟು ಬಬ್ಬುಕಟ್ಟದ ಪುಗಾರ್ತದ ಶಿಕ್ಷಣ ಸಂಸ್ಥೆ ಹಿರಾ ಕಾಲೇಜ್ ಕೀರ್ತಿಶೇಷ ಮೊಹಮ್ಮದ್ ಸಿರಾಜುಲ್ ಹಸನ್ ಸಂಸ್ಮರಣಾರ್ಥ ಹೊಸ ಸಭಾಂಗಣ ನಿರ್ಮಿಸಾದಿತ್ತದು. ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಕಾರ್ಯದರ್ಶಿ ಎಸ್ ಅಮೀನುಲ್ ಹಸನ್ ಸೋಮವಾರ ಕಾಂಡೆ ಇದನ್ನು ಉದಿಪನ ಮಲ್ತೇರು. ಪೊಂಜೋಕುಳು ವಿದ್ಯಾರ್ಥಿ ಜೀವನಡೆ ಪ್ರಗತಿದ ತಾಡ್ದಿಡು ಪೆಜ್ಜೆ ಪಾಡುಡು ಸಮಾಜಕ್ಕೆ ಮಾದರಿ ಆವುಡು ಅಂಚನೆ ಇತ್ತ ಕಲ್ತೊಂದು ಪುನಃ ವಿದ್ಯಾರ್ಥಿನಿಯರ್ಲ ನಿರ್ದಿಷ್ಟ ಗುರಿನು ದಿವೊಂದು ಸಮಾಜಕ್ಕೆ ಮಾದರಿ ಆವುಡು ಪಂಡದು ಅಮೀನುಲ್ ಹಸನ್ ಶುಭ ಹಾರೈಸಿಯರು. Picture beautifully that she was very sane, very intelligent and a democratic ruler, and when something sane, when something reasonable, when something which was for the betterment of her society and for the life here and hereafter was presented by Hazrat Sulaiman alayhi salam, she accepted the fact and she embraced Islam. You will find all the characters of women folk in Quran, only good characters and positive characters and characters for the coming generation to emulate, and among you girls particularly, you can take up and pick up a character which relates to your temperament. Some of you could be spiritually inclined. You have Hazrat Maryam alayhi salam. Some of you could be a person who can contribute in the field of politics. You have Malika Saba to emulate. You can be a person who can go after the pursuit of economy, and you can do some job and you want to do some business. You have role model in the form of wife of Hazrat Musa alayhi salam. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಾದ್ ಬೆಳಗಾವಿ ಲೇಸದ ಗುರ್ಕಾರ್ಮೆನ್ ವಹಿಸೊಂದು ಸಾಂದರ್ಭಿಕವಾದ ಪಾತೆರ್ದು ಹಿರಾ ಶಿಕ್ಷಣ ಸಂಸ್ಥೆಗೆ ಎಡಬುವಯಕಿಯರು. Societies, hence it is important that we engender and develop and nurture these values in our society. A few words to our teaching faculty here. Their contribution in development of the institution and bringing the best out of the children here is enormous. And our teachers should feel proud of being in the teaching fraternity. This is the sunnah of all the prophets. Innama bu'istu mu'alliman, the prophet has said that I have been sent as a teacher. So you are in a glorious and in a holy tradition of building the lives of the future generations. Sheikh Maktab hai ek imaratgar. The person who is in charge of the students, Sheikh Maktab hai ek imaratgar jiski sanat hai ruh insani. You are the ones who will fashion the lives and personalities of your wards. So it is important that we recognize
the contribution of the teachers. We should give a big hand to them, and they are indeed a role model for our students. They need to take care of their students, not like a potterer who keeps on bringing out the same specimen each time. ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಜನಾಬ್ ಮೊಹಮ್ಮದ್ ಕುಂಜಿ, ವೆಲ್ಫೇರ್ ಪಾರ್ಟಿ ಕರ್ನಾಟಕ ರಾಜ್ಯ ಅಧ್ಯಕ್ಷರು ತಾಹಿರ್ ಹುಸೇನ್, ಸಂತ ಎಲೋಸಿಯಸ್ ಕಾಲೇಜ್ ಪ್ರಾಧ್ಯಾಪಕಿ ದಿವ್ಯಾ ಶೆಟ್ಟಿ, ಅನುಪಮ ಮಹಿಳಾ ಮಾಸಪತ್ರಿಕೆದ ಸಂಪಾದಕಿ ಶೆಹನಾಸ್, ಗಣ್ಯರು ಶರ್ಫುದ್ದೀನ್, ಅಬ್ದುಲ್ ಮಜೀದ್, ಸಯೀದ್ ಇಸ್ಮಾಯಿಲ್, ಗಫೂರ್ ಕುಳಾಯಿ ಇಂಜಿತಿ ಪ್ರಮುಖರು ಕಾರ್ಯಕ್ರಮದ ಪಾಲು ಪಡೆದು ಎಡೆಪು ಬಯಕಿಯರು. ಶಾಂತಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಎಎಚ್ ಮೊಹಮ್ಮದ್, ಕಾಲೇಜ್ ಸಂಚಾಲಕರು ರೆಹಮತ್ತುಲ್ಲಾ, ಟ್ರಸ್ಟ್ ಕೋಶಾಧಿಕಾರಿ ಕೆಎಂ ಶರೀಫ್, ಶಾಲಾ ಸಂಚಾಲಕರು ಅಬ್ದುಲ್ ಕರೀಂ ಇಂಜಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಹಿರಾ ಕಾಲೇಜು ಪ್ರಾಂಶುಪಾಲರು ಆಯಿಷಾ ಆಸ್ಮಿನಾ ಸಭೆ ನೆತ್ಕೊಂಡರು. ಟ್ರಸ್ಟಿ ಡಾಕ್ಟರ್ ಮೊಬಿನ್ ಪ್ರಾಸ್ತಾವಿಕ ಪಾತ್ರ ಪಂಡರು. ಸಿರಾಜ್ ಫಾತಿಮಾ ಬೊಕ ರಮಿಯತ್ ಸಭೆ ಸುಧಾರಿಕೆ ಮಲ್ತೇರು. ಪದವಿ ಕಾಲೇಜು ಪ್ರಾಂಶುಪಾಲರು ಫಾತಿಮಾ ಮೆಹರೂನ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಹರೇಕಳ ಯುವ ಕಾಂಗ್ರೆಸ್ ಒತ್ತಿರ್ದು ಏನಪೋಯ ಆಸ್ಪತ್ರೆದ ರಕ್ತನಿಧಿ ಸಹಯೋಗಡು ರಕ್ತದಾನ ಶಿಬಿರನ ಹರೇಕಳ ಗ್ರಾಮ ಪಂಚಾಯತ್ ಮಹಾತ್ಮ ಗಾಂಧಿ ಸಭಾಂಗಣಡು ಐತಾರ ನಡಪಾಯರು. ಹರೇಕಳ ಯುವ ಕಾಂಗ್ರೆಸ್ ಒತ್ತಿರ್ದು ಏನಪೋಯ ಆಸ್ಪತ್ರೆದ ರಕ್ತನಿಧಿತ ಒಟ್ಟು ಸೇರಿಗೆಡು ರಕ್ತದಾನ ಶಿಬಿರನು ಹರೇಕಳ ಗ್ರಾಮ ಪಂಚಾಯತ ಮಹಾತ್ಮ ಗಾಂಧಿ ಸಭಾಂಗಣಡು ಐತಾರ ನಡಪಾಯರು. ರಕ್ತದಾನ ಶಿಬಿರನು ಉದಿಪನ ಮಲ್ತಿನ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮೊಹಮ್ಮದ್ ಮುಸ್ತಫಾ ಮಲಾರ್, ಜವನರು ದುಂಬು ಬತ್ತದ ಕೆಲಸ ಮಲ್ತಿನ ಪಗ ಗ್ರಾಮದ ಅಭಿವೃದ್ಧಿಗೆ ಪೂರಕ ಆಪುಂಡು. ರಾಜಕೀಯ ಸಂಘಟನೆಯಾದ ಕಾರ್ಯನಿರ್ವಹಿಸಾನಗ ಜನಕ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಾದ ಪರಿಹಾರಗ ಪ್ರಯತ್ನಿಸಾನಗ ಸಂಘಟನೆ ಬಲಪಡಿಸರೆ ಅನುಕೂಲ ಪಂಡ ತೆರಿಪಾಯರು. ರಾಜಕೀಯವಾಗಿ ಕೆಲಸವನ್ನು ಮಾಡುವಾಗ ಸಾಮಾಜಿಕವಾಗಿ ಜನರ ಕಷ್ಟ ಸುಖಗಳಿಗೆ ಪಂಚಾಯತ್ನ ಸದಸ್ಯರ ಒಂದು ಸಮ್ಮುಖದಲ್ಲಿ ಮತ್ತು ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು ವಿಧಾನಸಭೆಯ ಸ್ಪೀಕರ್ ಅವರ ಒಂದು ಸಹಕಾರವನ್ನು ಪಡೆದುಕೊಂಡು ಹರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ತಾವು ಕೂಡ ತೊಡಗಿಸಿಕೊಳ್ಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ತಾವು ಯುವಕರು ಸಮಾಜದಲ್ಲಿ ಮುಂದೆ ಬಂದಾಗ ಖಂಡಿತವಾಗಿ ತಮ್ಮ ವಾರ್ಡ್, ತಮ್ಮ ಗ್ರಾಮ ಅಭಿವೃದ್ಧಿಯಾಗಲು ಖಂಡಿತವಾಗಿ ಸಾಧ್ಯವಾಗುತ್ತದೆ. ಈ ಒಂದು ನಿಟ್ಟಿನಲ್ಲಿ ತಾವು ಇನ್ನು ಮುಂದೆ ಕೂಡ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಲು ತಾವು ಮುಂದೆ ಬರಬೇಕು ಮತ್ತು ಈ ದಿನದ ಈ ಒಂದು ರಕ್ತದಾನ ಶಿಬಿರದಲ್ಲಿ ಯಾರೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಲು ಬಯಸ್ತಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ರಕ್ತದಾನದ ಶಿಬಿರದಲ್ಲಿ ಪಾಲ್ಗೊಂಡು ಏನಪಯ್ಯ ಸಂಸ್ಥೆಯವರು ನಮ್ಮ ಜೊತೆ ಈ ಯುವ ಕಾಂಗ್ರೆಸ್ ಜೊತೆ ಒಳ್ಳೆ ರೀತಿಯಲ್ಲಿ ಶ್ರಮಿಸಲು ಮುಂದೆ ಬಂದಿದ್ದಾರೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಬ್ದುಲ್ ಮಜೀದ್ ಎಂಪಿ ಪಾತಿರೊಂದು ಕನ್ನೆ ಸರ್ತಿ ಮಸೀದಿ ನಡತಿನ ಶಿಬಿರಡು ನೂತ ಸೊನ್ಪತ್ತೆನ್ಮ ಯೂನಿಟ್ ನೆತ್ತೇರ್ ಕೊಡ್ದಿದ್ದದು ಇಂದೆರ್ದು ದಿಂಜ ರೋಗಿಲೆಗು ಉಪಕಾರ ಆತಂಡು. ದುಂಬಗ್ಲ ರೋಗಿಲೆಗು ನೆತ್ತಿರದ ಕೊರತೆಯನ್ನು ನೀಗಿಸಾವನ ನಿಟ್ಟಿಡು ಶಿಬಿರ ನಿರಂತರ ನಡಪೊಡು ಪಂಡ ತೆರಿಪಾಯರು. ನಾವು ಭದ್ರಾಜೀವ ಮಸೀದಿ ಆಡಳಿತದಲ್ಲಿ 198 ಬಾಟ್ಲಿ ರಕ್ತವನ್ನು ಸೇರಿ ಯಾಳಪ್ಪಯ್ಯವರಿಗೆ ಸಲ್ಲಿಸಿದೆ. ಅದರಲ್ಲಿ ಹಲವಾರು ಕಷ್ಟದಿಂದ ರಕ್ತ ಬೇಕಾದವರಿಗೆ ಪ್ರಯೋಜನ ಆಗಿದೆ. ಅದೇ ರೀತಿ ನಮ್ಮ ಇಲ್ಲಿ ಕೂಡ ನಾವು ಆದಷ್ಟು ಜನ ಸೇರಿಕೊಂಡು ಒಂದು ರಕ್ತ ಕೊಡುವ ಕಾರ್ಯಕ್ರಮ ಮಾಡಿದ್ದೇವೆ. ನಾವು ಎಲ್ಲರೂ ಸೇರಿಕೊಂಡು ರಕ್ತ ಕೊಡುವ. ಮುಂದಿನ ದಿನದಲ್ಲಿ ಯಾರಿಗೆಲ್ಲ ಈ ರಕ್ತ ಬೇಕಾಗ್ತದೆ ಅಂಥವರಿಗೆ ಪ್ರಯೋಜನ ಆಗಲಿ ಅಂತ ಹೇಳಿಕೊಂಡು ಇಲ್ಲಿ ರಕ್ತ ಕೊಡುವವರಿಗೂ ಇಲ್ಲಿ ಸೇರಿದ ಎಲ್ಲರಿಗೂ ನಾನು ಶುಭ ಹಾರೈಸುತ್ತಾ ಕಾರ್ಯಕ್ರಮದ 40ನೇ ಸರ್ತಿ ನೆತ್ತಿರ್ದಾನ ಮಲ್ತಿನ ಎಸ್ಎಸ್ಎಫ್ ಬ್ಲಡ್ ಸೈಬೋದ ಮುನೀರ್ ರೇನು ಅಭಿನಂದಿಸಾಯರು. ಯುವ ಕಾಂಗ್ರೆಸ್ ಅಧ್ಯಕ್ಷರು ಮುನೀರ್ ಆಲಡ್ಕ ಗುರ್ಕಾರ್ಮಿನ ವಹಿಸುತ್ತಿದ್ದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗುಲಾಬಿ, ಸದಸ್ಯರು ಅನಿತಾ ಡಿಸೋಜಾ, ಅಬ್ದುಲ್ ಸತ್ತಾರ್, ಅಬೂಬಕರ್ ಸಿದ್ದಿಕ್, ಮಾಜಿ ಸದಸ್ಯರು ಬಶೀರ್ ಉಂಬುದ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್, ರಕ್ತನಿಧಿ ಅಧೀಕ್ಷಕರು ರಜಿಯಾ, ಡಾಕ್ಟರ್ ಚಿನ್ಮಯ್, ಕಾಂಗ್ರೆಸ್ ಮುಖಂಡರು ಜಕಾರಿಯಾ ಮಲಾರ್, ಗುತ್ತಿಗೆದಾರರು ಇಮ್ತಿಯಾಜ್, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಸೈನಾರ್,
ಸಾಮಾಜಿಕ ಜಾಲತಾಣ ವಿಭಾಗದ ಮನ್ಸೂರ್ ಕೊರಪಾದೆ ಇಸ್ಮಾಯಿಲ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ ಸಭೆ ನೆತ್ಕೊಂಡರು. ಅಭಿವೃದ್ಧಿ ಬೊಕ್ಕ ನೇತ್ರದಾನ ಶಿಬಿರ ನಡೆದಳು. ಸುದ್ದಿಗೊಂಚಲಿಗೆ ಸ್ವಾಗತ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬಕ್ಕ ಜಪ್ಪಿನಮಗರು ಕಸಿಟ್ಲು KVK ಸೇವಾ ಸಮಿತಿ ಲಯನ್ಸ್ ಕ್ಲಬ್ ಪಂಪ್ವೆಲ್ ನೆತ ಒಟ್ಟು ಸೇರಿಗೆಡು ದೇರ್ಲಕಟ್ಟೆದ ಸಮುದಾಯ ದಂತ ಆರೋಗ್ಯ ವಿಭಾಗದ ಯಾನೋಪಾಯ ದಂತ ಕಾಲೇಜು ಬಕ್ಕ ಆಸ್ಪತ್ರೆ, ಕುಡ್ಲ ಪ್ರಸಾದ್ ನೇತ್ರಾಲಯ, ಉಡುಪಿ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್, ಕುಡ್ಲ ಜಿಲ್ಲಾ ಆರೋಗ್ಯ ಬಕ್ಕ ಕುಟುಂಬ ಕಲ್ಯಾಣ ಸೊಸೈಟಿದ ವೈದ್ಯರೆಡ್ದು ದಂತ ಚಿಕಿತ್ಸೆ ಬಕ್ಕ ನೇತ್ರ ತಪಾಸಣಾ ಶಿಬಿರನು ಜಪ್ಪಿನಮಗರು ಕಸಿಟ್ಲು KVK ಒಟಾರಡು ಐತರ ಕಾಂಡೆಡ್ದು ಮಧ್ಯಾಹ್ನ ಮಟ್ಟ ನಡಪಾಯರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬೊಕ್ಕ ಜಪ್ಪಿನಮೊಗರು ಕಸಹಿತ್ಲು KVK ಸೇವಾ ಸಮಿತಿ ಲಯನ್ಸ್ ಕ್ಲಬ್ ಕುಡ್ಲದ ಒಟ್ಟು ಸೇರಿಗೆಡು ದೇರಳಕಟ್ಟೆ ಸಮುದಾಯ ದಂತ ಆರೋಗ್ಯ ವಿಭಾಗ ಎನಪೋಯ ದಂತ ಕಾಲೇಜ್ ಬೊಕ್ಕ ಆಸ್ಪತ್ರೆ, ಕುಡ್ಲ ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣದ ಆಸ್ಪತ್ರೆ, ಉಡುಪಿ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್, ಕುಡ್ಲ ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಸೊಸೈಟಿ ಇನ್ನಿತ ವೈದ್ಯರೆರ್ದು ದಂತ ಚಿಕಿತ್ಸೆ ಕಣ್ಣು ಪರೀಕ್ಷೆದ ಶಿಬಿರ ಅಂಚನೆ ಭಾರತೀಯ ಅಂಚೆ ಇಲಾಖೆ ಕುಡ್ಲ ವಿಭಾಗದ ವತಿರ್ದು ಆಧಾರ್ ನೋಂದಣಿ ಬೊಕ್ಕ ತಿದ್ದುಪಡಿ ಶಿಬಿರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ CSC ಕುಡ್ಲದ ವತಿರ್ದು ವಿಶ್ವಕರ್ಮ ಆಯುಷ್ಮಾನ್ ಭಾರತ್ ಇ-ಶ್ರಮ್ ಕಾರ್ಡ್ ಉಚಿತ ನೋಂದಣಿ ಶಿಬಿರನು ಜಪ್ಪಿನಮೊಗರು ಕಸಹಿತ್ಲು KVK ಒಟಾರಡು ಐತಾರ ಅಡಣೆ ಮಲ್ದಿದ್ದೇರು. ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ತುಡರ್ ಬೆಳಗಾದು ಶಿಬಿರನು ಉದೀಪನ ಮಲ್ದದು ಸರ್ಕಾರ ಬೇತೆ ಬೇತೆ ರೀತಿದ ಸವಲತ್ತನ್ನು ಕೊರ್ಪುನ ಕಾರ್ಯಕ್ರಮನು ಘೋಷಣೆ ಮಲ್ದೊಂದುಂಡು. ಆಡ ಸಾರ್ವಜನಿಕರಿಗೆ ಮುಟ್ಟಾಯರೆ ಕೊಂಡಿಯಾದು ಇಂಚಿನ ಸಂಘ ಸಂಸ್ಥೆಲು ಮಲ್ಪುನ ಬೇರೆಲು ಶ್ಲಾಘನೀಯ ಪಂಡದ ಕಾರ್ಯಕ್ರಮನ ಅಟನೆ ಮಲ್ಪೆರೆ ಮುತಾಣಿಕೆ ವಹಿಸೋನ್ನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘಗ ಅಭಿನಂದನೆ ಸಂದಾಯರು. ಕಣ್ಣಿನ ಉಚಿತ ತಪಾಸಣೆ ಇರ್ಬೋದು, ಹಾಗೆಯೇ ಕಣ್ಣಿನಲ್ಲಿ ಏನಾದರೂ ಪೊರೆ ಬಂದರೆ ಅದನ್ನು ಶಸ್ತ್ರಚಿಕಿತ್ಸೆಯ ಮುಖಾಂತರ ತೆಗೆಯುವಂಥ ವಿಚಾರ ಇರ್ಬೋದು, ಉಚಿತ ಕನ್ನಡಕ ವಿತರಣೆ ಇರ್ಬೋದು, ಹಾಗೆಯೇ ದಂತ ಚಿಕಿತ್ಸಾ ವಿಭಾಗದಲ್ಲಿ ಬಾಯಿ ಮತ್ತು ಹಲ್ಲುಗಳ ಆರೋಗ್ಯ ಶಿಕ್ಷಣ, ಬಾಯಿ ಮತ್ತು ಹಲ್ಲುಗಳ ಆರೋಗ್ಯ ತಪಾಸಣೆ, ಹಲ್ಲುಗಳನ್ನು ಶುಚಿಗೊಳಿಸುವುದು ಮತ್ತು ಉಳುಕು ಹಲ್ಲುಗಳನ್ನು ಭರ್ತಿ ಮಾಡುವುದು, ರೋಗಗ್ರಸ್ತ ಹಲ್ಲುಗಳನ್ನು ಕೀಳುವುದು, ಉಚಿತ ಔಷಧಿ ವಿತರಣೆ ಎಲ್ಲ ಕಾರ್ಯಕ್ರಮದ ಮುಖಾಂತರ ಈ ಪರಿಸರದ ಜನರಿಗೆ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡುವಂತಹ ಕೆಲಸವನ್ನು ಇವತ್ತು ಈ ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ನಮ್ಮೆಲ್ಲರ ಪೂಜ್ಯರು, ಆದರಣೀಯರು, ನಮ್ಮೆಲ್ಲರ ಆ ಒಂದು ಜೀವನಕ್ಕೆ ಹೊಸ ದಿಕ್ಕನ್ನು ಕೊಟ್ಟಿರತಕ್ಕಂತಹ ಪೂಜ್ಯ ನಾರಾಯಣ ಗುರುಗಳು ಒಂದು ಕಡೆ ಮಾತನ್ನು ಹೇಳಿದ್ದಾರೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬಂತಹ ಚಿಂತನೆಯಲ್ಲಿ ಒಂದು ಊರು ಉದ್ಧಾರ ಆಗಬೇಕಾದ್ರೆ ಅಲ್ಲಿ ಉತ್ತಮವಾದಂತಹ ಆರೋಗ್ಯ ಇರಬೇಕು, ಅದರ ಜೊತೆಗೆ ಉತ್ತಮವಾದಂತಹ ಶಿಕ್ಷಣ ಇರಬೇಕೆಂಬಂತಹ ಮಾತನ್ನು ಹೇಳಿದ್ದಾರೆ. ನಾರಾಯಣ ಗುರುಗಳ ಆ ಒಂದು ಪ್ರೇರಣೆಯೊಂದಿಗೆ ಇವತ್ತು ಈ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ
ಈ ಪ್ರದೇಶದ ಎಲ್ಲ ಜನರ ಆರೋಗ್ಯದ ಜೊತೆಗೆ ಸರ್ಕಾರದಿಂದ ಬರತಕ್ಕಂತಹ ಈ ಒಂದು ಸವಲತ್ತನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಉತ್ತಮವಾದಂತಹ ಕೆಲಸ ಇಲ್ಲಿ ಆಗಿದೆ. ಕಾರ್ಯಕ್ರಮದ ಗುರುಕಾರನ ವಯಸ್ಸಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಪಾತಿರೊಂದು ಸಂಘಲು ಮಾತಾ ಶಾಖೆಡ್ಲ ವಾರ್ಷಿಕೋತ್ಸವದ ಪುರ್ತುಡು ಉಚಿತ ಆರೋಗ್ಯ ಶಿಬಿರನ ಅಟನೆ ಮಾಲ್ತೊಂದಿತ್ತದು. ಒಟ್ಟು 53 ಉಚಿತ ಆರೋಗ್ಯ ಶಿಬಿರನ ಈತನಿಗೆ ನಡಪಾದ 54 ಶಿಬಿರ ಇಂದು ಆದಿತ್ತದು. 22,000 ಜಾಸ್ತಿ ಗ್ರಾಹಕರು ಬೊಕ್ಕ ಸಾರ್ವಜನಿಕರು ಆರೋಗ್ಯ ಶಿಬಿರದ ಪ್ರಯೋಜನ ಪಡೆಯೊಂದೇರು. ತಂಕ್ಲು ಇಡಿಮುಟ್ಟದ ಶಿಬಿರಡ್ ಒಟ್ಟು 14,500 ಜಾಸ್ತಿ ಕನ್ನಡಕನು ಉಚಿತವಾದ ಪಟ್ಟದ ಪಂಡದ ಕಾರ್ಯಕ್ರಮ ನಡಪಾಯರ ತಂಕ್ಲನೊಟ್ಟಿಗೆ ಸಹಕಾರ ಕೋರ್ನ ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಂದಾಯರು. ಅವಶ್ಯಕತೆ ಬೀಳೋದು ಯಾವಾಗ ಅಂತ ಹೇಳಿದ್ರೆ ಆರೋಗ್ಯ ಇಲ್ಲದಿದ್ದರೆ ನಾವು ಯಾವುದು ಹಣ ಇದ್ರೂ ಕೂಡ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಇಲ್ಲದಿದ್ದಾಗ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕಂಡುಕೊಂಡದ್ದು ಅಂತ ಹೇಳಿದ್ರೆ ಜನರಲ್ಲಿ ಆರೋಗ್ಯ ಇದ್ದರೆ ನಮ್ಮಲ್ಲಿ ದುಡ್ಡು ಇಡಲಿಕ್ಕೆ ಬರ್ತಾರೆ ಅಂತೇಳಿ. ಹಾಗಾಗಿ ಆತ್ಮಶಕ್ತಿ ಸಹಕಾರಿ ಸಂಘವು ನಿರಂತರವಾಗಿ 65ನೇ ಆರೋಗ್ಯ ಶಿಬಿರ, ಸುಮಾರು 22,000ಕ್ಕೂ ಮಿಕ್ಕಿ ಜನರು ನಮ್ಮ ಒಂದು ಆರೋಗ್ಯ ಶಿಬಿರದ ಪ್ರಯೋಜನ ಪಡೆಯುವುದರ ಮೂಲಕ ಈಗಾಗಲೇ ನಾವು 14,000ಕ್ಕೂ ಮಿಕ್ಕಿ ಉಚಿತ ಕನ್ನಡಕವನ್ನು ವಿತರಣೆ ಮಾಡಿದ್ದೇವೆ. ಇದೆಲ್ಲಕ್ಕೂ ಸಹಕಾರ ನೀಡಿದವರು ಸ್ಥಳೀಯ ಸಂಘ ಸಂಸ್ಥೆಯವರು. ಇವರ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ, ನಮ್ಮ ಸಹಕಾರಿ ಸಂಘದ ಒಂದು ಸೇವೆಯನ್ನು ನೀವು ಸದಾ ಪಡೀರಿ. ಇದರ ಸದಸ್ಯತ್ವ ಮೆಂಬರ್ಶಿಪ್ ಯಾರು ಕೂಡ ಪಡಿಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಶೇರ್ ಕೊಡುವಂಥದ್ದು ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ನಿಯಮಿತವಾಗಿರ್ತದೆ. ನೀವು ಯಾರು ಕೂಡ ಬಂದರೂ ಇಲ್ಲಿ ಶೇರನ್ನು ಪಡೀಬೋದು ಅಂತ ಹೇಳ್ತಾ ಈ ಒಂದು ಸಂಘದ ಎಲ್ಲ ರೀತಿಯ ಸೇವೆಯನ್ನು, ಯಾಕಂದರೆ ಈಗಾಗಲೇ ನನಗೆ ಇವರು ತೋಚಿಲ ಸಂತೋಷ ಹೇಳಿದರು, ನಾನು ಕೂಡ ನಿಮ್ಮ ಸಂಘ ಸದಸ್ಯ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲ. ಹಾಗಾಗಿ ನಮ್ಮ ವ್ಯವಹಾರದೊಂದಿಗೆ ತಾವು ಕೂಡ ಕೈ ಜೋಡಿಸಿ ನಿಮ್ಮ ಅಗತ್ಯ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸಂಘ ಸದಾ ನಿರಂತರ ನಿಮ್ಮೊಂದಿಗೆ ಇದೆ ಅಂತ ಹೇಳ್ತಾ, ಕೋರ್ದಬು ದೈವಸ್ಥಾನದ ಆಡಳಿತ ಮುಕ್ತೇಸರರು ಸಂತೋಷ್ ಆಳ್ವಾ ತೋಚಿಲಗುತ್ತು, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರು ಗೋಪಾಲಿಯಂ, ಲಯನ್ಸ್ ಕ್ಲಬ್ ಗುಡ್ಲ, ಪಂಪ್ವೆಲ್ ಕಲ್ಪವೃಕ್ಷದ ಸ್ಥಾಪಕ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಶಬರಿ, ಅಧ್ಯಕ್ಷರು ಸತ್ಯಪ್ರಸಾದ್ ಶೆಟ್ಟಿ, ಏನಪೋಯ ದಂತ ಕಾಲೇಜ್ ಬೊಕ್ಕ ಆಸ್ಪತ್ರೆದ ದಂತ ವೈದ್ಯರು ಡಾಕ್ಟರ್ ಅಪೂರ್ವ ಕೋಟ್ಯಾನ್, ಸಾರ್ವಜನಿಕ ಸಂಪರ್ಕಾಧಿಕಾರಿ ಭರತ್, ಪ್ರಸಾದ್ ನೇತ್ರಾಲಯದ ಸೂಪರ್ ಸ್ಪೆಷಾಲಿಟಿ ಕಣ್ಣದ ಆಸ್ಪತ್ರೆದ ಕಣ್ಣದ ತಜ್ಞ ವೈದ್ಯರು ಡಾಕ್ಟರ್ ವಿಷ್ಣು, ಸಾರ್ವಜನಿಕ ಸಂಪರ್ಕಾಧಿಕಾರಿ ಸೈಯದ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನೋಡೆಲ್ ಅಧಿಕಾರಿ ಪ್ರಶಾಂತ್, ಭಾರತೀಯ ಅಂಚೆ ಇಲಾಖೆದ ಕುಡ್ಲ ವಿಭಾಗದ ಅಧಿಕಾರಿ ಪ್ರಮೀಳಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರು ಬೊಕ್ಕ ಕೆವಿಕೆ ಸಮಿತಿದ ಅಧ್ಯಕ್ಷರು ಶ್ರೀಮತಿ ವೀಣಾ ಮಂಗಳ ಸಭೆ ನೆತ್ಕೊಂಡರು. ಲತಾ ಡಿಂಪಲ್ ಬೊಕ್ಕ ಸಂಘದ ಹಿರಿಯ ಶಾಖಾಧಿಕಾರಿ ಶ್ರೀಮತಿ ಯಶವಂತಿ ಸಭೆ ಸುಧಾರಿಕೆ ಮಾಡಿದರು. ವಿವಿಧೋದ್ದೇಶ ಸಹಕಾರಿ ಸಂಘದ ಹಿರಿಯ ಶಾಖಾಧಿಕಾರಿ ಶ್ರೀಮತಿ ಸೌಮ್ಯಲತಾ ಸೊಲ್ಮೆ ತಂದಾಯರು. ಈ ಪೊರ್ತು ಭಾರತೀಯ ಅಂಚೆ ಇಲಾಖೆ ಕುಡ್ಲ ವಿಭಾಗದ ವತಿರ್ದು ಆಧಾರ್ ಕಾರ್ಡ್ ನೋಂದಣಿ ಬೊಕ್ಕ ತಿದ್ದುಪಡಿ ಶಿಬಿರನ ಆಡಳಿತ ಮಾಡಿದ್ದೇರು. ಅಂಚನೆ ಸಿಎಸ್ಸಿ ಕುಡ್ಲ ಇನ್ನಿತ ವತಿರ್ದು ವಿಶ್ವಕರ್ಮ ಆಯುಷ್ಮಾನ್ ಭಾರತ್ ಈ-ಶ್ರಮ್ ಕಾರ್ಡ್ ಉಚಿತ ನೋಂದಣಿ ಕಾರ್ಯಕ್ರಮ ನಡಪಾಯರು. ಕಾರ್ಯಕ್ರಮಡು ಸುಮಾರು 250 ಜಾಸ್ತಿ ಶಿಬಿರಾರ್ಥಿಗಳು ದಂತ ಚಿಕಿತ್ಸೆ ಕಣ್ಣದ ಪರೀಕ್ಷೆ ಮಾಡಿದ ಉಚಿತ ಕನ್ನಡಕನ್ ಪಡೆಯೊಂಡೇರು. ಮಾಡೂರು ಶ್ರೀ ವನದುರ್ಗ ಶ್ರೀ ಅಯ್ಯಪ್ಪ ಭಜನಾ ಮಂದಿರಡು ಸಾಮೂಹಿಕ ಶ್ರೀ ಶನೀಶ್ವರ ಪೂಜಾಲೇಸ್ ಶನಿವಾರ ಬೈಯಾಡ್ நடத்துண்டு. ಮಾಡೂರು ಶ್ರೀ ವನದುರ್ಗ ಶ್ರೀ ಅಯ್ಯಪ್ಪ ಭಜನಾ ಮಂದಿರಡು ಶನಿವಾರ ಕಾಂಡೆ ಏಕಹ ಭಜನಾ ಮಂಗಲೋತ್ಸವದ ಉದಿಪನಾದು ಮಧ್ಯಾಹ್ನಡು ಶ್ರೀ ಅಯ್ಯಪ್ಪ ದೇವರಿಗೆ ಸಹಸ್ರಿ ತುಳಸಿ ನಾಮಾರ್ಚನೆ ಮಹಾಪೂಜೆಯಾದು ಅನ್ನ ಸಂತರ್ಪಣೆ ನಡೆತುಂಡು.
ಬೈಯಡು ಸಾರ್ವಜನಿಕ ಶ್ರೀ ಶನೀಶ್ವರ ಪೂಜೆನೆ ನಡಪಾಯಿರು. ಶನಿ ಬತ್ತದನ್ನ ಬಂದ ಚಿತ್ರ ವಿಚಾರ ಅಪಕ ನಾಡ ಶನಿ ದಾಯಕ ಬತ್ತನೊಂದು ಕೇಂಡ ಶನಿ ಅತಿ ಪ್ರಿಯವಾದ ಚಿತ್ರ ಗ್ರಹಗೆ ಆ ಶನಿ ದೇವರು ಆ ದೇವರನ್ನ ಪರಮಾತ್ಮಲ್ಲ ಬಿಡ್ತು ಜರಿಗೆ ಅಪಕ ನಾಡ ಆ ಶನಿ ಹಿಡಿದು ಬರ್ಪಣ ಚಿತ್ರ ಬಾಧಕನ ಕಳೆಪುನಿ ಎಂಚ ದೇವರನ್ನ ಅಂಚಿತ್ರ ಬಾಧಕನ ನಮ್ಮ ಕಳೆಯುಡ ನಾಂಡ ಇಂಚಿತ್ತಿನ ಸಾಣಿಧ್ಯಡು ಪೂರ ಶನಿದೇವರನ್ನ ಪೂಜಾಪನ ಚಿತ್ರ ಸಂದರ್ಭ ಅತ್ತ ನಾಂಡ ಕೆಲವು ಕ್ಷೇತ್ರಗಳು ತಿಂಗಳು ಒಂಜಿ ಬರ್ಪಣ ಚಿತ್ರ ಶನಿದೇವರನ್ನ ಪೂಜೆ ಪೂರ ನಡೆದು ಬರ್ಕೊಂಡು ಅತ್ತ ನಾಂಡ ನಮ್ಮ ಕಾತಲ ಸಾಧ್ಯತೆ ಇಚ್ಚಿಂದಾಂಡ ಇಂಚಿತ್ತಿನ ಅಶ್ವಥ ಸಾನ್ನಿಧ್ಯಗೂ ಬತ್ತದೆ ಶನಿವಾರ ಪ್ರಾತಃ ಕಾಲಡು ಬತ್ತದೆ ತರಕ ಮೈಕ ಮೀದು ಆ ದೇವರಿಗೆ ನಮ್ಮ ಒರ್ಮ ಸುತ್ತ ಪ್ರದಕ್ಷಿಣೆಯನ್ನು ಬತ್ತದೆ ಆ ದೇವರ ಪರಮಾತ್ಮ ನಮ್ಮ ಭಕ್ತಡು ದೊಡ್ಡ ಕೈನು ಜೋಡಾದ ತನ್ನ ಮೊರಂಪನು ತನ್ನ ಭೂಮಿಗೆ ಸ್ಪರ್ಶ ಮಾಡ್ತದೆ ನಮ್ಮ ಮುಂಡುಣದ ಪರಮಾತ್ಮನ ಪಾದకు ಅರ್ಪಿತ ರಾತ್ರಿಡು ಮಹಾಪೂಜ್ಯದ ಸಂಭ್ರಮಲು ಶುರುವಾಂಡು ಅವೆರ್ದ ಬೊಕ್ಕ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತುಂಡು.
ಮಂದಿರದ ಸ್ಥಾಪಕರು ಉದ್ಯಮಿ ಕೆಪಿ ಸುರೇಶ್, ಅಧ್ಯಕ್ಷರು ಚಂದ್ರಶೇಖರ್ ಕೆಪಿ, ಗುರುಸ್ವಾಮಿ ಭಾಸ್ಕರ ಕರ್ಕೇರ, ಪ್ರಧಾನ ಕಾರ್ಯದರ್ಶಿ ಧೀರಜ್ ಮಾಡೂರು, ಪ್ರಧಾನ ಅರ್ಚಕರು ಪ್ರಶಾಂತ್ ಶಾಂತಿ ಬೊಕ್ಕ, ಸಮಿತಿದ ಪ್ರಮುಖರು, ಪರಿಸರದ ಗಣ್ಯರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾದ ಸಾಮೂಹಿಕ ಮಹಾಚಂಡಿಕಾಯಾಗ ಐತಾರ ಕಾಂಡೆ ನಡೆತಂಡು. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾದ ಐತಾರ ಕಾಂಡೆ ಪೂಜಾ ವಿಧಿಗಳು ಶುರುವಾಂಡು. ಗಣಹೋಮಾದಿ ವೈದಿಕ ವಿಧಿಗಳು ಶುರುವಾದ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರಿಗೆ ಪಂಚಾಮೃತ ಅಭಿಷೇಕ ಆದ ಕಲಶಾಭಿಷೇಕ ನಡೆತಂಡು. ಅವೇರ್ದ ಬೊಕ್ಕ ಸಾಮೂಹಿಕ ಪ್ರಾರ್ಥನೆಡು ಮಹಾಚಂಡಿಕಯಾಗದ ಸಂಭ್ರಮಲು ಶುರುವಾಂಡು. ಮಧ್ಯಾಹ್ನಡೆ ಚಂಡಿಕಾಯಾಗ ಆದ ಪೂರ್ಣಾಹುತಿ ಮಹಾಪೂಜೆಯಾದ ನಿತ್ಯ ಬಲಿ ಅನ್ನ ಸಂತರ್ಪಣೆ ನಡೆತಂಡು.
ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಸೇವಾ ಟ್ರಸ್ಟ್ದ ಗೌರವ ಅಧ್ಯಕ್ಷರು ಚಂದ್ರಹಾಸ ಕೊಟ್ಟಾರಿ, ಅಧ್ಯಕ್ಷರು ವಿವೇಕಾನಂದ ಎಲ್ ಸನೀಲ್, ಬೊಕ್ಕ ಪ್ರಧಾನ ಕಾರ್ಯದರ್ಶಿ ಜೆ.ಕೆ. ರೈ, ಸಂಘಟನಾ ಕಾರ್ಯದರ್ಶಿ ಧನುಷ್ ಗಟ್ಟಿ ಕೊತ್ತಾರ್, ಉಪಾಧ್ಯಕ್ಷರು ಪ್ರೇಮದಾಸ್ ಕೊತ್ತಾರ್, ಕಾರ್ಯದರ್ಶಿ ಅಮರ್ನಾಥ್ ಬಿ, ಕೋಶಾಧಿಕಾರಿ ವಾಸು ಪೂಜಾರಿ ಬೊಕ್ಕ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 2ನೇ ದಿನ ಶನಿವಾರದ ಧಾರ್ಮಿಕ ಸಭೆಲೇಸನು ಶ್ರೀ ಕ್ಷೇತ್ರ ಕೇಮಾರ ಮಠದ ಪರಮಪೂಜ್ಯ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಲು ಉದೀಪನ ಮಲ್ತದು ಆಶೀರ್ವಚನದ ಪಾತೆರ ಪಂಡೇರು. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 2ನೇ ದಿನದ ಧಾರ್ಮಿಕ ಸಭೆಲೇಸನು ಶನಿವಾರ ಕೇಮಾರ್ದ ಪರಮಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಲು ಉದೀಪನ ಮಲ್ತದು. ಜೀವನದ ಸಕಾರಾತ್ಮಕ ಆಲೋಚನೆ ದಿಂಜಿನಪಗ ನಮಕ್ ಒವ್ವೇ ರೀತಿದ ತೊಂದರೆ ಬರ್ಬುಜಿ. ನಕಾರಾತ್ಮಕ ಆಲೋಚನೆ ಮಲ್ತುಂಡ ಜೀವನ ನಶ್ವರ. ನಮ್ಮ ಮಲ್ಪನ ಬೇಲೆ ಆಲೋಚನೆ ದೇವರನ ಕೈತಳ್ಳಿ ಇತ್ತಂಡ ಬದುಕು ಸಾರ್ಥಕ ಪಂಡದು ಆಶೀರ್ವಚನದ ಪಾತ್ರ ಪಂಡೇರು. ಇಜ್ಜಿತ್ತಿನ ಎಡ್ಡೆ ಕೆಲಸ ಮಲ್ಪಲೆ ಈ ದೇವಸ್ಥಾನ ಎಡ್ಡೆ ಆವಡ್ ಕೇವಲ ಈ ದೇವಸ್ಥಾನ ಒಂದು ಧಾರ್ಮಿಕವಾದ ಧಾರ್ಮಿಕವಾದ ಮಾತ್ರ ದೀವೋರ್ಚಿ ಸಾಮಾಜಿಕವಾದ ಬಡ ಜನಕ್ಕಳಿಗೆ ಸ್ಪಂದನ ಕೊರ್ಪಿನಂಚಿತ್ತಿನ ಕೆಲಸ ಮಲ್ಪಲೆ ಏರು ಒಂದ ಕಾಸ್ದಾಲ ಒರಿನಂಡ ಅದ್ರ ದಾದಾನಲ್ಲ ಏರನ್ನಲ್ಲ ಕೇನೊಂದು ಮತ್ತೆರಡ ಜೋಕ್ರೆಗೆ ಅಂಗಿ ಚಡ್ಡಿದೆತ್ತು ಕೊರ್ಪಿನ ವಿದ್ಯೆ ಕೊರ್ಪಿನಂಚಿತ್ತಿನ ಅತ್ರ ಏರ್ಲ ಬಡವುಡು ಬತ್ತಿನ ಹೇಗೆ ನುಪ್ಪು ಕೊರ್ಪಿನಂಚಿತ್ತಿನ ಮಲ್ಲ ಬೇಲೆ ಮಲ್ಪನಂಚಿತ್ತಿನ ಕೆಲಸ ಈ ದೇವಸ್ಥಾನ ಅವಡು ದೇಪನ್ನಾಗ ಏನ್ ಏಪಲ ಪನದುಪ್ಪೆ ಮೆಡ್ರಾಸ್ದ ಪೂಸಲ್ ನಾಯನಾರ್ ಬನ್ಪಿನಾರ್ ಒಂಜಿ ಪಾತೆರೊಂದು ಬನ್ಪೇರು ನಮ್ಮ ದೇವರೇ ಕೊರ್ನಿ ಅಂಚಿತ್ತಿನ ನೈವೇದ್ಯ ಅವು ದೇವರಿಗೆ ಪೋಪುನ ಅಜ್ಜನ್ ಬನ್ಪಿನ ಗ್ಯಾರಂಟಿ ಅವು ನಂಬಿಕೆ ಬೊಕ್ಕ ಶಾಸ್ತ್ರ ಆಂಡ್ ಪೂಸಲ ನಾಯನಾರ್ ಬನ್ಪೇರು ನಮ್ಮ ಬಡವಾಗ ಕೊರ್ನಿ ಅಂಚಿತ್ತಿನ ಸೇವೆ ಏರು ಬಡವುಡು ಬತ್ತಿನ ಕೊರ್ನಿ ಅಂಚಿತ್ತಿನ ನುಪ್ಪು ನೂದೆಟ್ಟು ನೂದು ದೇವರಿಗೆ ಪೋಪುನೊಂದು ಬನ್ಪಿನ ಅಂಚಿತ್ತಿನ ಪಾತೆರೊಂದು ಬನ್ಪೇರು ಅಂಚ ಬಡವುಡು ಬತ್ತಿನ ಗಲೆಗೆ ಒಂಜಿ ಆಶ್ರಯ ತಾನ ಅವಡು ಪಂಡದು ಮಾತೆರೆಗಳ ಪೊಕ್ಕಡೆ ಅನೇ ಗಮ್ಮತ್ ಮಲ್ಪೆ ಒಂದು ಕೇವಲ ಮಕ್ಕರ ಅವರವಲ್ಲಿ ಮಾತೆ ರಾಮನಾಮದ ಉಪಾಸನೆ ನಮ್ಮ ಸೇರುಡು ಏನು ಒಡೆಪೋನ ನನಲೆ ಯಾನು ರಾಮನಾಮ ದೀಕ್ಷೆಯನ್ನು ಉಪಾಸನೆ ಮಲ್ಪರೆ ಪನ್ಪೆ. ಮಲ್ಲವಿನರಾದ ಪಾಲ್ಪಡೆಯಿನ ಹಿಂದುಳಿದ ವರ್ಗದ ನಿರ್ದೇಶಕರು ಕೆ.ಟಿ. ಸುವರ್ಣ ಶ್ರೀ ಕ್ಷೇತ್ರ ಮಸ್ತ್ ಪಾವಿತ್ರ್ಯತೆಯನ್ನು ಪಡೆಯೊನ್ನ ಕ್ಷೇತ್ರ ಆದಿತದು ಮುಲ್ಪದ ಭಕ್ತರು ಎಡ್ಡ ರೀತಿಡು ಶ್ರೀ ಕ್ಷೇತ್ರದ ಅಭಿವೃದ್ಧಿಡು ತೊಡಗಿ ಸಾಧಿನಿ ಶ್ಲಾಘನೀಯ ಪಂಡ ತೆರಿಪಾಯರು. ಭದ್ರಾಡು ಹೊಸ ದುಂಬೆ ಮೊಲೊಂಜಿ ಕಮಿಟಿ ಮಲ್ತದೆ ಐಟ್ ಯಾನ ಗೌರವಾಧ್ಯಕ್ಷನ ದಾಣ್ಣ ಒಂಜಿ ಸಮಿತಿಡು ಇತ್ತೊಂದು ಪ್ರತಿ ಮೀಟಿಂಗ್ಗಳ ಬರೊಂದು ಈ ನೆತ್ತ ಜೀರ್ಣೋದ್ಧರಿಗೂ ಭಾಗ್ಯಾಯಿನೇ ಅಪಗ ಸತೀಶರ್ನ ಅಪಗನೆ ಸತೀಶರ್ನ ಮುತುವರ್ಜಿಡು ಈ ಪರಿಸರಡು ಮುಲ್ಪದಗ್ಲ ಮಾತ ಜಾತಿ ಮತ್ತು ಇಜ್ಜಂದೆ ಒವ್ವೇ ಇನಿ ಪಕ್ಷ ಇಜ್ಜಂದೆ ಈ ವೇದಿಕೆ ತುಂಡಲ ಗೊತ್ತಾಗ್ಬಿಡು ನಂಗೆ ಒವ್ವೇ ಪಕ್ಷ ಇಜ್ಜಿ ಮಾತಾ ಪಕ್ಷದಕ್ಲ ಇನಿ ಪ್ರಕಾಶ ಇಪ್ಪೋಡು ಮಾತೆರ್ಲ ಪಕ್ಷದಕ್ಲ ಒಳ್ಳೇದು ಅಂಚಾದೆ ಅಂಜನೆ ಪ್ರತಿ ಒಂಜಿ ಇನಿ ಸಮಾಜನು ಮುಲ್ಪ ಒಟ್ಟು ಸೇರದ ಈ ಒಂಜಿ ಪವಿತ್ರ ಕ್ಷೇತ್ರಡು ಇನಿ ಈಶ್ವರನ ಸಾನ್ನಿಧ್ಯನ ಒಂಜಿ ಅಚ್ಚುಕಟ್ಟಾದ ಐನೊಂಜಿ ಪವಿತ್ರತೆಯನ್ನು ನಮ್ಮ ಶಂಕರ ಒಂಜಿ ಶಾಂತಿ ನಿನ್ನ ಪವಿತ್ರತೆಯನ್ನು ಕಾಪಾಡೋದು ಬೈದೇರು. ಈ ಪರಿಸರಡು ಮಾತೆರ್ಲ ಈ ದೇವಸ್ಥಾನದ ಬಗ್ಗೆ ಭಾರಿ ಅಭಿಮಾನ ಭಾರಿ ಭಕ್ತಿಡು ಪ್ರತಿ ಶಿವರಾತ್ರಿಗಳು ಭಾರಿ ವ್ಯವಸ್ಥೆ ರೀತಿಯ ಪೂಜೆ ತಂದು ಈ ಕ್ಷೇತ್ರನ ಬೆಳಗೊಂದು ಬೈದೇರು. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ನಂದನ್ ಮಲ್ಯ, ಗುತ್ತಿಗೆದಾರರು ನಿಶಾನ್ ಪೂಜಾರಿ, ಮುಡಿಪು ವಿಶ್ವಕರ್ಮ ಸಂಘದ ಅಧ್ಯಕ್ಷರು ನವೀನ್ ಆಚಾರ್ಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ ಚೆನ್ನಕೇಶವ, ಕುಡ್ಲ ಮಹಾನಗರ ಪಾಲಿಕೆದ ಸದಸ್ಯರು ಸಂದೀಪ್ ಗರೋಡಿ, ಬ್ರಹ್ಮಕಲಶೋತ್ಸವ ಸಮಿತಿ ಕೋಶಾಧಿಕಾರಿ ಗಣೇಶ್ ಕೆಎನ್, ಅತಿಥಿ ಸತ್ಕಾರ ಸಮಿತಿ ಸಂಚಾಲಕರು ಪ್ರಶಾಂತ್ ಶೆಟ್ಟಿ, ಪದವು ಮೇಗಿನಮಣಿ, ಶ್ರೀ ಶನೀಶ್ವರ ಮಂದಿರದ ಅಧ್ಯಕ್ಷರು ರಾಮಚಂದ್ರ ಚೌಟ ಪದವು ಇಂಚಿತಿ ಪ್ರಮುಖರು ಸಭೆಲೇಸ್ಟ್ ಪಾಲ್ಪಡೆದು ಶುಭ ಹಾರೈಸಿರು. ದೇವಸ್ಥಾನದ ನಿತ್ಯ ಚಾಕರಿ ಮಲ್ಪನ 25 ಸೇವಾರ್ಥಿಗಳನ್ನು ಈ ಪೊರ್ತು ಮಾನಾದಿಗೆ ಮಲ್ತೇರು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ಪ್ರಸ್ತಾವನದ ಪಾತ್ರ ಪಂಡೇರು. ಪ್ರಧಾನ ಸಂಚಾಲಕರು ಪ್ರವೀಣ್ ಎಸ್ ಕುಂಪಲ ಸಭೆ ನೆತ್ಕೊಂಡೇರು. ಮೋಹನ್ ಶೆಟ್ರು ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ್ ನಡಾರ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾದ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯಡ್ ಸಾಮೂಹಿಕ ಅಖಿಲ ಸೇವೆ ಐತಾರ ರಾತ್ರಿ ನಡೆತಂಡು. ಕೋಟೆಕಾರು ನಡಾರು ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ 7ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯಡ್
ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಡು ಕಾಂಡಿರ್ದು ರಾತ್ರಿ ಮುಟ್ಟ ಐತಾರ ನಡೆತಂಡು. ಶ್ರೀ ಕೊರಗಜ್ಜನ ಸಾನ್ನಿಧ್ಯಡ್ ಸಾಮೂಹಿಕ ಅಗಿರು ಸೇವೆನ ರಾತ್ರಿ நடப்பாயிரு.
ಅಗೆಲು ಸೇವೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತಂಡು. ಕೋಟೆಕಾರು ನಡಾರು ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿತರು. ಮಲ್ಲ ಸಂಖ್ಯೆದ ಭಕ್ತ ಬಂಧುಲು ಅಗಿಲ ಸೇವೆಡು ಪಾಲ್ಪಡೆದು ಅಜ್ಜನ ಪ್ರಸಾದ ಪಡೆಯುಂಡರು. ಸುದ್ದಿಗೊಂಚಲಿಗೆ ಸ್ವಾಗತ. ಪಿಲಾರ ಚಿತ್ತಾರ ಪ್ರತಿಷ್ಠಾನ ಪಕ್ಕ ಪಿಲಾರ ಯುವಕ ಮಂಡಲದ ಒಟ್ಟು ಸೇರಿಕೆಡು ಕುತ್ತಾರ ದುರ್ಗಾವಾಹಿನಿ ಮಹಿಳಾ ಮಂಡಲದ ಸಹಕಾರಡು ಚಿತ್ತಾರ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆನ ಕುತ್ತಾರ ದುರ್ಗಾವಾಹಿನಿ ಮಹಿಳಾ ಮಂಡಲಡು ಐತಾರ ಅಟ್ಟನೆ ಮಲ್ತಿತ್ತೇರು. ಪಿಲಾರ್ ದಾರಂದ ಬಾಕಿಲ್ದ ಚಿತ್ತಾರ ಪ್ರತಿಷ್ಠಾನ ಬಕ ಪಿಲಾರ್ ಯುವಕ ಮಂಡಲದ ಒಟ್ಟು ಸೇರಿಗೆಡು ಕುತ್ತಾರು ದುರ್ಗಾವಾಹಿನಿ ಮಹಿಳಾ ಮಂಡಲದ ಸಹಕಾರಡು ದುರ್ಗಾವಾಹಿನಿ ಸಭಾಂಗಣಡು ಐತಾರ ಅಟ್ಟಣೆ ಮಲ್ತಿನ ಚಿತ್ತಾರ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆನ ಕುಂಪಲ ಕೇಸರಿ ಮಿತ್ರ ವೃಂದದ ಸ್ಥಾಪಕ ಅಧ್ಯಕ್ಷರು BN ಕುಂಪಲ ತುಡರ್ ಬೆಳಗಾದು ಉದಿಪನ ಮಲ್ತೇರು. ಎಲ್ಯ ಪ್ರಾಯಡೆ ಜೋಕ್ಲೆಗ್ ಚಿತ್ರಕಲೆ ಬಕ ಆಕ್ಲೆನ ಬೇತೆ ಬೇತೆ ಪ್ರತಿಭೆಲೆನ ಬುಳಪಾವನ ಇಂಚಿತ್ತಿ ಸ್ಪರ್ಧೆಲು ಜಿಂಜ ಅಗತ್ಯ. ಇಂದಟ್ಟು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಪಾಲು ಪಡೆದು ಚಿತ್ರಕಲಾ ಸ್ಪರ್ಧೆ ಪೊರುಳುಡೆ ನಡಪಡು ಪಡೆದು BN ಕುಂಪಲ ಎಡೆಪು ಬಯಕಿಯರು. ನಿಟ್ಟಿನಲ್ಲಿ ನವೀನ್ ಪಿಲಾರ್ ಅವರೊಂದು ಯೋಜನೆ ಹಾಕಿದ್ದು ನಿಜಕ್ಕೊಂದು ಶ್ಲಾಘನೀಯ ಕಾರ್ಯ. ಯಾಕಂತೇಳಿದರೆ ಮಕ್ಕಳು ಬೇರೆ ಬೇರೆ ವಿಭಾಗದಲ್ಲಿ ಪ್ರತಿಭಾವಂತವರು ಇರ್ತಾರೆ. ಅದು ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ಚಿತ್ರಕಲೆ ಇರ್ಬೋದು. ಈ ರೀತಿ ಇತ್ತೀಚಿನ ದಿನದಲ್ಲಿ ಪೋಷಕರು ಏನು ಮಾಡ್ತಿದ್ದಾರೆ ಅಂತೇಳಿದರೆ ಮಕ್ಕಳು ಎಬವ್ 90 ಅಂತೇಳಿ ಮಾತ್ರ ಮಾರ್ಕ್ನ ಮೇಲೆ ಮಾತ್ರ ಗಮನ ಕೊಡ್ತಾರೆ. ಆದರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಮಕ್ಕಳಲ್ಲಿ ಸಾಧನೆ ಮಾಡ್ಬೋದು, ಅವರಲ್ಲಿ ಪ್ರತಿಭೆ ಇದೆ ಅಂತೇಳಿ ಮಕ್ಕಳ ಪೋಷಕರು ಕೂಡ ಅಷ್ಟೊಂದು ಉತ್ತೇಜನ ಉಮೇದು ಕೊಡೋದಿಲ್ಲ. ಅವರ ಉಮೇದು ಏನಿದ್ರು ಕೂಡ ಎಬವ್ 90-95 ಮಾರ್ಕ್ ನನ್ನ ಮಗ ತೆಗಿಬೇಕು, ನನ್ನ ಮಗಳು ತೆಗಿಬೇಕಂತೇಳಿ. ನಾನು ಪೋಷಕರಲ್ಲಿ ಈ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡ್ತಿದ್ದೇನೆ. ಇನ್ನೇನು ಪರೀಕ್ಷೆ ಸಮಯ ಬರ್ತಿದೆ, ದಯವಿಟ್ಟು ಮಕ್ಕಳಿಗೆ ಮಾರ್ಕ್ನ ಮೇಲೆ ತುಂಬ ಒತ್ತಡ ಹಾಕಬೇಡಿ. ಅದರಿಂದಾಗಿ ಮಕ್ಕಳು ಡೆಸ್ಪರೇಟ್ ಆಗ್ತಾರೆ. ಮಕ್ಕಳ ಮನಸ್ಸು ಮುಗ್ಧ ಮನಸ್ಸು ಅದೇ ಅರಳುವಂಥ ಹೊತ್ತಿನಲ್ಲಿ ಅದು ಕಿವುಚಿದಂತಾದಾಗ ಮಕ್ಕಳಿಗೆ ಒಂದು ರೀತಿಯ ಮಾನಸಿಕ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆ ಇರ್ತದೆ. ಅದರಿಂದಾಗಿ ಬಾಲ್ಯದಲ್ಲಿ ಏನು ಕೊಡಬೇಕು ಅದನ್ನು ಕೊಡಿ. ಆದರೆ ತುಂಬ ಒತ್ತಡ ಹಾಕಿದಾಗ ನೀವು ಯೋಚನೆ ಮಾಡಿ, ನಿಮ್ಮ ಬಾಲ್ಯದಲ್ಲಿ ನಿಮಗೆ ಓದುವುದಕ್ಕೆ ಈ ರೀತಿ ಒತ್ತಡ ಇತ್ತಾ? ಎಲ್ಲೆಲ್ಲೋ ಆಟ ಆಡಿಕೊಂಡು ಬಂದವರು ನಾವು. ಈಗ ಮಕ್ಕಳನ್ನು ಕೋಣೆಯಲ್ಲಿ ಕೂರಿಸಿ ಓದಿಸುವಂಥದ್ದು, ಅವರಿಗೆ ಟ್ಯೂಷನ್ ಬೆಳಿಗ್ಗೆ 8ರಿಂದ ರಾತ್ರಿ 8ರ ತನಕ ಅಂದರೆ 12 ಗಂಟೆ ಅವರಿಗೆ ಓದಿಸುವಂಥ ಒಂದು ಪರಿಪಾಠವನ್ನು ನಾವು ಮಕ್ಕಳಲ್ಲಿ ಮಾಡಿಸ್ತಿದ್ದೇವೆ. ಇದು ಸರಿಯಾ? ಒಮ್ಮೆ ಯೋಚನೆ ಮಾಡಿ. ಮಕ್ಕಳ ದೈಹಿಕ ಬೆಳವಣಿಗೆ ಕೂಡ ಆಗಬೇಕು, ಮಾನಸಿಕ ಬೆಳವಣಿಗೆ ಜೊತೆ ಜೊತೆ ದೈಹಿಕ ಬೆಳವಣಿಗೆ ಆಗಬೇಕು, ಶಾರೀರಿಕ ವ್ಯಾಯಾಮ ಕೂಡ ಸಿಗಬೇಕು. ಆಟ ಆಡುತ್ತಾ ವ್ಯಾಯಾಮ ಸಿಗದಿದ್ದರೆ ಮಕ್ಕಳ ಮಾನಸಿಕ ಬೆಳವಣಿಗೆಯ ಮೇಲೆ ತುಂಬ ಹೊಡೆತ ಬೀಳ್ತದೆ. ಅದಕ್ಕಾಗಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಇಂಥ ಒಂದು ಪ್ರಯತ್ನ ಇಲ್ಲಿ ಇಷ್ಟು ಮಂದಿ ಪೋಷಕರು ಬಂದಿದ್ದೀರಿ. ನಿಮಗೂ ಕೂಡ ಆ ನಿಟ್ಟಿನಲ್ಲಿ ಒಂದು ಧನ್ಯವಾದ ಹೇಳಬೇಕು. ಪಿಲಾರ್ ಯುವಕ ಮಂಡಲದ ಅಧ್ಯಕ್ಷರು ಉದ್ಯಮಿ ಯಶವಂತ್ ಶೆಟ್ಟಿ ಪಿಲಾರ್, ಪಿಲಾರ್ ಚಿತ್ತಾರ ಪ್ರತಿಷ್ಠಾನದ ಅಧ್ಯಕ್ಷರು ನವೀನ್ ಪಿಲಾರ್, ದುರ್ಗಾವಾಹಿನಿ ಮಹಿಳಾ ಮಂಡಳದ ಕಾರ್ಯದರ್ಶಿ ಶಶಿಕಲಾ, ಇಂಚಿತಿ ಪ್ರಮುಖರು ಮಲ್ಲ ಬಿನ್ನೆರಾದ ಲೇಸಗದ್ದಿಗಡಿತ್ತೇರು, ರಂಗಭೂಮಿ ಕಲಾವಿದೆ ದಿನೇಶ್ ಕುಂಪಲ, ಕಿಟ್ಟಲ್ ಮೆಮೋರಿಯಲ್ ಕಾಲೇಜ್ ಪ್ರಾಂಶುಪಾಲರು ವಿಠಲ್, ದುಬೈ ಉದ್ಯಮಿ ಪ್ರವೀಣ್ ಭಂಡಾರಿ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ಕೊಡ್ತೇರು ಪಂಡದು. ಚಿತ್ತಾರ ಪ್ರತಿಷ್ಠಾನದ ಅಧ್ಯಕ್ಷರು ನವೀನ್ ಪಿಲಾರ್ ಕಾರ್ಯಕ್ರಮಕ್ಕೆ ಸಹಕಾರ ಕೊರನಕ್ಲೆಗೆ ಸೊಲ್ಮೆ ಸಂದಾಯರು. ಮುಂದೆ ಈ ಚಿತ್ರಕಲಾ ಸ್ಪರ್ಧೆಯು ಟಾಪಿಕ್ ಕೊಟ್ಟಿದ್ದೇವೆ. 1ರಿಂದ 7ನೇ ತರಗತಿವರೆಗೆ ಬೇರೆ ಬೇರೆ ವಿಭಾಗ ಉಂಟು. 1ರಿಂದ 2, 3ರಿಂದ 4, 5ರಿಂದ 7 ಅಂತ ವಿಭಾಗ ಮಾಡಿದ್ದೇವೆ. ಆ ವಿಭಾಗಕ್ಕೆ ಒಂದೇ ಸಬ್ಜೆಕ್ಟ್ ಯಾವುದಂದರೆ ಸೇವ್ ನೇಚರ್ ಅಂತ. ನೇಚರ್ನ ಚಿತ್ರ ಸೇವ್ ಮಾಡುವಂಥದ್ದು, ಸೇವನ್ನು ಯಾವ ರೀತಿ ನೇಚರ್. ಇನ್ನೊಂದು ಹೈಸ್ಕೂಲ್ ಮಕ್ಕಳಿಗೆ ಮತ್ತು PUC ಮತ್ತು ಡಿಗ್ರಿಯವರಿಗೆ ಸೇವ್ ಅರ್ಥ ಅಂತ, ನಾವು ಭೂಮಿಯನ್ನು ಯಾವ ರೀತಿ ರಕ್ಷಿಸ್ಬೋದು ಅಂತ, ಮತ್ತು ಏನೆಲ್ಲ ಆಗ್ಬೋದು ಅಂತೇಳಿ ಅದರ ವಿಷಯವನ್ನು ಅಲ್ಲಿ ಇದು ಮಾಡ್ಬೋದು, ಚಿತ್ರ ಮಾಡ್ಬೋದು. ಆಯಿಲ್ ಪೇಸ್ಟಲ್ ಕಲರ್ ಯಾವುದು ಕೂಡ ಆಗ್ಬೋದು. 10ರಿಂದ 12 ಗಂಟೆವರೆಗೆ ಈ ಕಾರ್ಯಕ್ರಮ ಆಗಲಿಕ್ಕೆ ಉಂಟು. 10ರಿಂದ 12. ಮತ್ತು ಇದರಲ್ಲಿ ಗೆದ್ದವರಿಗೆ 3 ವಿಭಾಗದ 3 ಪ್ರೈಸ್ ಉಂಟು. ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್, ಸೆಕೆಂಡ್ ಪ್ರಶಸ್ತಿ ಇರ್ತದೆ.
ಥರ್ಡ್ ಪ್ರೈಸ್ ಸರ್ಟಿಫಿಕೇಟ್ ಇರ್ತದೆ. ಎಲ್ಲ ವಿಭಾಗಕ್ಕೂ ಪ್ರೈಸ್ ಉಂಟು. ದುರ್ಗಾವಾಹಿನಿ ಮಹಿಳಾ ಮಂಡಳದ ಅಧ್ಯಕ್ಷರು ಶ್ರೀಮತಿ ಸುನೀತಾ ಗಟ್ಟಿ ಸಭೆ ಎತ್ಕೊಂಡು ಸಭೆ ಸುಧಾರಿಕೆ ಮಲ್ತದು ಕಾರ್ಯಕ್ರಮದ ಬಗೆಟು ಪ್ರಾಸ್ತಾವಿಕ ಪಾತೆರ ಬಂಡೇರು ಉದಿಪನ ಲೇಸಿರ್ದು ಬೊಕ್ಕ ಪ್ರಾಥಮಿಕರದ್ದು ಕಾಲೇಜ್ ಹಂತ ಮುಟ್ಟ ಬೇತೆ ಬೇತೆ ವಿಭಾಗಡು ಚಿತ್ರಕಲಾ ಸ್ಪರ್ಧೆ ನಡೆತನು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಪಿಕಾಡ್ ಗಾಂಧಿನಗರ ಶ್ರೀ ಬಬ್ಬಸ್ವಾಮಿ ದೈವಸ್ಥಾನಡು ಶ್ರೀ ಬಬ್ಬಸ್ವಾಮಿ ತನ್ನಿಮಾನಿಗ ಕ್ಷೇತ್ರಪಾಲಗುಳಿಗ ರಾಹುಗುಳಿಗ ಪಂಜುರ್ಲಿಗುಳಿಗ ಬಕ್ಕ ಕೊರಗತನಿಯ ದೈವಲದ ವರ್ಷಾವಧಿ ನೇಮೋತ್ಸವದ ಅಂಗವಾದ ಶ್ರೀ ಕೊರಗತನಿಯ ದೈವದ ಕೋಲ ಐತಾರ ರಾತ್ರಿ நடத்துண்டு. ಕಾಪಿಕಾಡು ಗಾಂಧಿನಗರ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಡು ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ ಕ್ಷೇತ್ರಪಾಲಗುಳಿಗ ರಾಹುಗುಳಿಗ ಪಂಜುರ್ಲಿಗುಳಿಗ ಬೊಕ್ಕ ಕೊರಗತನಿಯ ದೈವಲದ ನೇಮೋತ್ಸವದ ಅಂಗವಾದ ಶನಿವಾರ ರಾಹುಗುಳಿಗ ಪಂಜುರ್ಲಿಗುಳಿಗ ದೈವದ ನೇಮ ನಡೆತಂಡು. ಐತಾರ ರಾತ್ರಿಗೂ ಶ್ರೀ ಕೊರಗತನಿಯ ದೈವದ ಕೋಲದ ಸಂಭ್ರಮಲು ಮಲ್ಲ ಸಂಖ್ಯೆಡು ಭಕ್ತ ಬಂಧುಲೆನ ನಡುಟು ನಡೆತಂಡು.
ಪನ್ಪುನ ಪುರಾಪನೆ ಧಾರಣೆ ಮಲ್ತೊಂಬತ್ತಿನ ಮಾಯ ನನ್ನ ಭೂಮಂಡಲಕ್ಕೆ ಬತ್ತಿನ ಚಿತ್ತಿನ ಉದ್ದೇಶದಾನೆ ಭೂಮಂಡಲಾಪಿನ ಅಧರ್ಮನಲ್ಲಿ ಪುಡು ಧರ್ಮನೂರಿ ಪುಡು ಅನ್ಪುನ ಮೂಜಿಮೂರ್ತಿನ ಚಿತ್ತ ಪ್ರಕಾರ ಕಾಯಾ ಬುಡ್ದು ಮಾಯಾ ಪುಂಚಿತ್ತಿನ ಸಮಯ ಸಂದರ್ಭ ತೂನಗು ತೋಜುಂಡು ಬೆಪ್ಪುಲ್ಲ ರಾಜ್ಯ ಬಲಿಪಬಾಯಿ ವೈಪುಲ್ಲ ಸೀಮೆ ಒಂಜಿಕಟ್ಟು ಬಂಗಾರ ಮಂಗಳೂರು ಸಾವಿರ ಸೀಮೆ ದೊಡತಿ ಅಪ್ಪೆ ಮಂಗಳಾಂಬಿಕೆ ದೇವಿಯನ್ನು ಸಾನ್ನಿಧ್ಯ ಅಪ್ಪೆ ಮಂಗಳಾಂಬಿಕೆ ದೇವರಿಗೆ ಮಾಯದ ಭೇಟಿಯನ್ನು ಕೊರಂಡರು ಸೋಮೇಶ್ವರ ದೇವರನ್ನ ಧರ್ಮಗೇ ತರದಗ್ಗಾವಂಡರು ನನ್ನ ತೂನಗು ತೋಜುಂಡು ಕಲ್ಲಾಪುಗಡಿ ಒಟ್ಲದ ಬರಪು ಕಲ್ಲಾಪುಗಡಿ ಒಟ್ಲದ ಬರಪುಡು ಸಿದ್ದುಲ್ಲಾಯ ಪೇರುಲ್ಲಾಯ ವಾಲಗ ಪಂಚಿತನ ಕಾಲ ಸಾರಲ ಪಟ್ಟದ ಅಧಿಕಾರನೇ ಅಕ್ಲೆಗೆ ತೆಪ್ಪಾದು ಕೊರ್ದು ಊರುದ ಅಟಿಲೆ ಕಾಡದ ಮೆಚ್ಚಿ ಕಗ್ಗತ್ತಲದ ಸೇವೆಯನ್ನು ತಾನು ಒಳಕೊಂದು 7 ಗುಡ್ಡ ಕಾಪಂಚಿತ್ತಿನ ಕೊರಗರ ದನಿಯ ಪಂಪನ ಪುರಾಪನು ಧಾರಣೆ ಮಲ್ತೊಂದು ಹಲವಾರು ಕಡೆಟೆ ಕೆಲವಾರು ಪುಂಚ ನಿರ್ಮಿತ ಮಲ್ಪ ಒಂದು ಕಟ್ಟೆ ಕಟ್ಟೆ ಗಡುದುಗಡು ತಾವು ತಾವು ದಡೊಂದು ಪೂರ್ವ ಹಿರಿಯಾಕಲ ಧರ್ಮಗಳ ಕಿರಿಯಾಕಲ ಭಕ್ತಿಗಳ ಮನೆ ಮೆಚ್ಚೊಂದು ಧರ್ಮ ಎತ್ತಿನ ಮಣ್ಣು ಪುಣ್ಯೆತ್ತಿನ ಜಾಗೆ ಉಳ್ಳಾಲ ಕಾಪು
ಜೀರ್ಣೋದ್ಧಾರ ಸಮಿತಿದ ಗೌರವ ಅಧ್ಯಕ್ಷರು ಬೊಕ್ಕ ಸದಸ್ಯರು, ಆಡಳಿತ ಸಮಿತಿದ ಗುರಿ ಕಾರ್ಯರು, 10 ಸಂಸ್ಥೆರು, ಅಧ್ಯಕ್ಷರು ಬೊಕ್ಕ ಸದಸ್ಯರು, ಉತ್ಸವ ಸಮಿತಿದ ಗೌರವ ಅಧ್ಯಕ್ಷರು ಬೊಕ್ಕ ಸದಸ್ಯರು ಈ ಪೊರ್ತುಡು ಒಟ್ಟಿಗೆ ಇತ್ತಿರು. ಮುಖ್ಯದ ಬಂದುಲೆ ಇಡಗ ಪೊಸಕೊರಲ್ದ ಇನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಪಲಾತು ಒಂದು ಪ್ಲೇ ಪೊಸಕೊರಲ್ 24/7.